ಏಕಾಏಕಿ ಸೈಲೆಂಟ್ ಆಗಿದ್ದ ಪಡಂಗಡಿ ಗ್ರಾಮ ಪಂಚಾಯತ್ನಲ್ಲಿ ಘೋಷಣೆಗಳು ಕೂಗ್ತಾ ಇದ್ದಾರೆ. ಜೊತೆಗೆ ನ್ಯಾಯಕ್ಕಾಗಿ ಹೋರಾಟ ಅನ್ನುವಂತಹ ಬ್ಯಾನರ್ಗಳನ್ನು ಹಿಡಿದುಕೊಂಡು ಯುವಕರ ತಂಡ ಒಂದು ಗ್ರಾಮ ಪಂಚಾಯತ್ನ ಮುಂಭಾಗದಲ್ಲಿ ಕುಳಿತುಕೊಂಡಿದೆ. ಜೊತೆಗೆ ನಮಗೆ ನ್ಯಾಯ ಕೊಡಲೇಬೇಕು, ನಾವು ನಿರಂತರವಾಗಿ ನ್ಯಾಯಕ್ಕಾಗಿ ಹಲವರ ಹತ್ರ ಕೇಳ್ತಾ ಇದ್ದೇವೆ, ಆದರೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗ್ತಾ ಇಲ್ಲ. ಬದಲಾಗಿ ಸಾರ್ವಜನಿಕರಿಗೆ ಅನ್ಯಾಯವಾಗ್ತಾ ಇದೆ. ಮಾತ್ರ ಅಲ್ಲ, ಹಲವಾರು ಸಾರ್ವಜನಿಕರಿಗೆ ಅಪಘಾತ ಆಗಿದೆ, ಹಲವಾರು ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ನಮ್ಮ ರಸ್ತೆಯನ್ನು ಸರಿಪಡಿಸಬೇಕು, ಒತ್ತುವರಿ ಮಾಡಿಕೊಂಡಿದ್ದಾರೆ, ಅದರ ಮಣ್ಣನ್ನು ನಮ್ಮ ರಸ್ತೆಗೆ ಹಾಕಿದ್ದಾರೆ. ನಮ್ಮ ರಸ್ತೆಗೆ ಹಾಕಿದ್ದು ಮಾತ್ರವಲ್ಲ, ಆ ರಸ್ತೆಯ ಪ್ರಾಬ್ಲಮ್ ಆಗಿದೆ, ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ, ಅಲ್ಲಲ್ಲಿ ಸುಮಾರು ಜನ ಬಿದ್ದಿದ್ದಾರೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನು ಸರಿಪಡಿಸಬೇಕು, ಕೂಡಲೇ ಸರಿಪಡಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಯುವಕರ ತಂಡವೊಂದು ನ್ಯಾಯಕ್ಕಾಗಿ ಹೋರಾಟ ಅನ್ನುವಂಥದ್ದನ್ನು ಹಿಡ್ಕೊಂಡು ಇಲ್ಲಿ ಕುಳಿತಿದೆ. ಅದರ ಜೊತೆಗೆ ಇಲ್ಲಿ ಯುವಕರ ತಂಡದಲ್ಲಿರುವಂಥ ಪ್ರಮುಖರನ್ನು ನಾವು ಮಾತನಾಡಿಸಬೇಕು. ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು, ಪಡಂಗಡಿಯ ನಿರ್ದೇಶಕರಾಗಿರುವಂಥ ಸಂತೋಷ್ ಅವರಿದ್ದಾರೆ. ಅವ್ರ ಹತ್ರ ಕೇಳಬೇಕು. ಸರ್, ಏಕಾಏಕಿ ನ್ಯಾಯಕ್ಕಾಗಿ ಹೋರಾಟ ಅನ್ನುವಂಥ ಒಂದು ಫ್ಲೆಕ್ ಕಾರ್ಡನ್ನು ಇಟ್ಕೊಂಡಿದ್ದೀರಿ. ಹೀಗೆ 8 ಜನ ಒಟ್ಟಾಗಿ ಸೇರ್ಕೊಂಡು ಕುಳಿತಿದ್ದೀರಿ. ಯಾವ ಹೋರಾಟ, ಯಾವ ಕಾರಣಕ್ಕಾಗಿ ನಿಮ್ಮ ಹೋರಾಟ, ಮತ್ತು ಏನು ನ್ಯಾಯ ಏನು, ಯಾರಿಗೆ ನ್ಯಾಯ, ಹೇಗೆ ನ್ಯಾಯ? ನಾವು ಪಡಗಡಿಗಾರ ಅಲ್ಲಂದೋಡಿ ನಿವಾಸಿಯಾಗಿದ್ದೇನೆ. ನಮ್ಮ ಅಲ್ಲಿ ಹೋಗುವಂಥ ರಸ್ತೆ ಸರ್ಕಾರಿ ಭೂಮಿಯನ್ನು ಅಗೆಯುತ್ತಿದ್ದಾರೆ. ಅಗೆದ ಸಂದರ್ಭದಲ್ಲಿ ಒಂದು ತಿಂಗಳ ಮುಂಚಿತವಾಗಿ ಪೆರ್ಣವಂಜದಿಂದ ಬಳಂಜಕ್ಕೆ ಹೋಗುವಂಥ ರಸ್ತೆ, ಬಳಂಜಕ್ಕೆ ಅಂತ ರಸ್ತೆ ಫುಲ್ಲು ಒಂದು ಮಳೆಗಾಲದಲ್ಲಿ ಫುಲ್ಲು ಮಣ್ಣೆಲ್ಲ ರೋಡಿಗೆ ಬಂದು ತುಂಬ ಜನ, ನಮ್ಮ ಕಾರ್ಯಾನದವರು ನವೀನ್ ಅಂತ, ಮತ್ತೊಬ್ಬರು ನಮ್ಮ ಇಲ್ಲಿ ಕುಂಭಶ್ರೀಯಲ್ಲಿ ಟೀಚರ್ ಆಗಿದ್ದಾರೆ, ಅವರ ಗಂಡ ಒಬ್ಬರು ಬಿದ್ದು ಪೆಟ್ಟಾಗಿತ್ತು, ಕಾಲೆಲ್ಲ ಕಟ್ಟಾಗಿತ್ತು, ತಲೆಗೆ ಪೆಟ್ಟಾಗಿತ್ತು, ತುಂಬ ಇದಾಗಿತ್ತು. ನಾವು ಕೂಡಲೇ ಪಂಚಾಯತಿಗೆ ತಿಳಿಸಿ ಪಂಚಾಯತಿಯವರು ಬಂದು, ಆ ಪಾರ್ಟಿ ಬರಲಿಲ್ಲ, ಪಂಚಾಯತಿ ಬಂದು ರಸ್ತೆಯನ್ನು ಸರಿ ಮಾಡಿಸಿ ಕೊಟ್ಟರು. ನೆಕ್ಸ್ಟು ನಿನ್ನೆ 1-2 ದಿವಸದ ಮುಂಚೆ ನಾನು ಆ ಪಾರ್ಟಿಗೆ ಹೇಳಿದ್ದೆ, ಇಂಥದ್ದು ಮಣ್ಣೆಲ್ಲ ಬಿದ್ದಿದೆ, ಮಳೆ ಬರ್ತಾ ಉಂಟು, ನೀವು ಕ್ಲೀನ್ ಮಾಡಿ ಕೊಡಬೇಕಂತ. ಇಲ್ಲ, ನಾವು ಕ್ಲೀನ್ ಮಾಡಿ ಕೊಡೋದಿಲ್ಲ ಅಂತ ಹೇಳಿದರು. ಇವತ್ತು ನಿನ್ನೆ ಮಳೆಗೆ ಫುಲ್ಲು ಸಂಪೂರ್ಣ ರೋಡಿಗೆ ಇದು ಮಣ್ಣು ಬಿದ್ದಿದೆ. ಇವತ್ತು ತೆಗೆಸಲಿಕ್ಕೆ ಹೇಳಿದುವಾಗ ನಾನು ತೆಗೆಸುವುದಿಲ್ಲ ಅಂತ ಹೇಳಿದರು. ನಾನು ಪಂಚಾಯತಿಗೆ ತಿಳಿಸಿದೆ, ಇದೆಂತ ಇದಕ್ಕೆ ಕೆಲಸ ಎಂತ ಆಗ್ತಾ ಉಂಟು, ಅದಕ್ಕೆ ನೀವು ಕ್ರಮ ತಗೊಳ್ಬೇಕು. ಅಂದರೆ ಯಾವಾಗಲೂ ಇವರು ತಪ್ಪು ಮಾಡೋದು, ಪಂಚಾಯತಿಯವರು ರಿಪೇರಿ ಮಾಡೋದು, ನಾವು ರಿಪೇರಿ ಮಾಡೋದು. ಈಗ ನೀವು ಅವರು ತಪ್ಪು ಮಾಡೋದು, ಪಂಚಾಯತಿಯವರು ರಿಪೇರಿ ಮಾಡೋದು ಅಂತ ಹೇಳಿದ್ರಿ. ಈಗ ಪಂಚಾಯತಿ ಮುಂದೆ ಕೂತೀರಿ, ಅವ್ರು ಏನು ಮಾಡಬೇಕೀಗ? ಅವರು ಕಾನೂನು ಕ್ರಮ ತಗೊಳ್ಳು. ಯಾಕೆಂದರೆ ಸರ್ಕಾರಿ ಭೂಮಿಯನ್ನು ಅಗೆಯುತ್ತಿದ್ದಾರೆ, ಮಣ್ಣೆಲ್ಲ ತೆಗೆದು ಮರ ಎಲ್ಲ ಕಡಿಯುತ್ತಿದ್ದಾರೆ, JCB ಉಂಟು. ಅದಕ್ಕೆ ಕೂಡಲೇ ಏನು ಕ್ರಮ ಉಂಟು, ಅದು ಗಾಡಿಯನ್ನು ಸೀಸ್ ಮಾಡಬೇಕು, ಮತ್ತು ಸರ್ಕಾರಿ ಭೂಮಿಯನ್ನು ಪಂಚಾಯತಿಗೆ ಒತ್ತುವರಿ ಮಾಡಬೇಕು. ಈಗ ಇಷ್ಟು ಜನ ಕೂತೀರಿ ಇಲ್ಲಿ, ಈಗ ಪಂಚಾಯತ್ನವರಿಗೆ ನಿಮ್ಮ ಒತ್ತಾಯ, ನೀವು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತವೋ, ರಸ್ತೆಯನ್ನು ಸರಿಪಡಿಸಬೇಕು ಅಂತನೋ? ಅಲ್ಲ, ಅವ್ರದ್ದು ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಯಾಕೆಂದರೆ ಪದೇ ಇವು 1-2 ಸಲ ಅಲ್ಲ, 3-4 ಬಾರಿ ಇಂಥದ್ದೇ ಇದಾಗಿದೆ. ಏನು ಅವ್ರ ಪಾರ್ಟಿ ಹೆಸರೇನು, ಏನವರು? ಕಿರಣ್ ಕುಮಾರ್ ಅಂತ. ಕಿರಣ್ ಕುಮಾರ್. ಹೌದು. ಅವರು ಏನಾಗಿದ್ದಾರೆ? ಅಲ್ಲಿ ಮನೆಯಲ್ಲಿರೋದು. ಹೌದು. ಓಕೆ. ಈಗ ಈ ನ್ಯಾಯಕ್ಕಾಗಿ ಹೋರಾಟ, ಈಗ ಕಿರಣ್ ಕುಮಾರ್ ಅವರು ಈಗ ನಾವೆಲ್ಲ ತೆಗಿಸ್ತೇವೆ ಅಂತಂದರೆ? ಅಲ್ಲ, ತೆಗಿಸ್ತಾರೆ ವಾಪಸ್ಸು. ಅದೇ ಆದರೆ ಈಗ ಒಮ್ಮೆ ಬಂದು ಪಂಚಾಯತ್ ದುಡ್ಡು ದುರುಪಯೋಗ ಮಾಡೋದು ಅಂದರೆ ಇದೆ. ಯಾಕೆಂದರೆ ನಾವು ಟ್ಯಾಕ್ಸ್ ಕಟ್ಟಿದಂಥ ದುಡ್ಡು ಏಕಾಏಕಿ ಬಂದು ಇವರು ಯಾರೋ ಇದು ರಸ್ತೆಗೆ ಮಣ್ಣು ಹಾಕೋದು, ಇವರು ಬಂದು ತೆಗಿಸೋದು ಅಂತ, ಅದಕ್ಕೊಂದು ನ್ಯಾಯ ಉಂಟಾ ಸರ್? ಈಗ ಪಂಚಾಯತ್ನವ್ರು ಏನು ಹೇಳಿದರು? ಪಂಚಾಯತ್ನವ್ರು ನಾವು ರೋಡ್ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ಅವರು ಹಾಳು ಮಾಡೋದು, ಇವರು ರಿಪೇರಿ ಮಾಡಿಕೊಡೋದು, ಇದೇ ಆಯಿತು. ನೀವು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ಕೃಷಿ ಪತ್ತಿನ ಸಹಕಾರಿ ಸಂಘ ಪಡಂಗಡಿಯ ನಿರ್ದೇಶಕರು. ಅದರಿಂದ ಇಂಥ ಹೋರಾಟಕ್ಕೆ ಇಳಿಯೋ ಮುನ್ನ ನಿಮ್ಮ ಜವಾಬ್ದಾರಿ ಎಲ್ಲ ಇದೆ. ಹೀಗೆ ಒಂದು ಪಂಚಾಯತ್ನ ಎದುರು ಕುಳಿತುಕೊಂಡು ಹೋರಾಟ ಮಾಡಬೇಕು ಅನ್ನುವಂತಹ ದಿಟ್ಟ ನಿರ್ಧಾರ ಯಾಕೆ? ಯಾಕೆಂದರೆ ನಾನು ತುಂಬ ಸಲ ಬೆಳಿಗ್ಗೆಯಿಂದ ಹೇಳಿದ್ದೇನೆ, ನಾನು ಬೆಳಿಗ್ಗೆ ಅವರಲ್ಲಿ ಇರುವಾಗ ತೆಗೆಯುವುದಿಲ್ಲ ಅಂತ ಹೇಳಿದರು. ಆಮೇಲೆ ಪಂಚಾಯತಿಗೆ ಹೇಳಿದ್ದೆ, ನಾನು ತುಂಬ ಸಲ ಕಂಪ್ಲೇಂಟ್ ಮಾಡಿದ್ದೆ ಪಂಚಾಯತಿಗೆ, ಅದು ಯಾವುದು ಕ್ರಮ ತಗೊಳ್ಳಿಲ್ಲ. ಬರ್ತಾರೆ, ಸರಿ ಮಾಡಿ ಹೋಗ್ತಾರೆ, ಪೈಪೆಲ್ಲ ಕಟ್ ಮಾಡಿದರು, ಮಣ್ಣು ಎಲ್ಲ ಪಂಚಾಯತಿಯವರು ರಿಪೇರಿ ಮಾಡಿ ಕೊಟ್ಟರು. ವಾಪಸ್ ನಾನು ಇವತ್ತು ಹೇಳಿದ್ದೇನೆ, ಆ ಗಾಡಿಯನ್ನು ಸೀಸ್ ಮಾಡಬೇಕು, ಮತ್ತು ಆ ಜಾಗವನ್ನು, ಸರ್ಕಾರಿ ಜಾಗ ಏನುಂಟು ಅದನ್ನು ಪಂಚಾಯತಿಗೆ ಒತ್ತುವರಿ ಮಾಡಬೇಕಂತ ಹೇಳಿದ್ದೇನೆ. ಇದುವರೆಗೆ ಯಾವುದೇ ತಹಸೀಲ್ದಾರಿಗೆ ಕಂಪ್ಲೇಂಟ್ ಮಾಡಬೇಕಂತ ಹೇಳಿದ್ದೇನೆ, ಕಂಪ್ಲೇಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟವರೆಗೆ ನಮಗೆ ಏನು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾವು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ನೀವು ಹೇಳಿದ ಮಾತನ್ನು ಪಂಚಾಯತ್ನವರು ಕೂಡ ಸರಿಯಾಗಿ ಕೇಳಲಿಲ್ಲ ಅಂತ? ಇಲ್ಲ, ಕೇಳಲಿಲ್ಲ. ನಾನು ಕಾಲ್ ಮಾಡಿ ಏನಾದರೂ ಮಾತಾಡಿದ್ರಾ? ಯಾರಲ್ಲಿ?
ಅಧ್ಯಕ್ಷರಲ್ಲಿ ಪಂಚಾಯತ್ನವರು ಬಂದಿದ್ರು. ನಾನು ಅದಕ್ಕೆ ಹೇಳಿದ್ದೇನೆ, ನನಗೆ ಕರೆಕ್ಟ್ 2 ಗಂಟೆ ಮುಂಚೆ ಹೇಳಬೇಕು ನೀವು ಎಂತ ಅದರಲ್ಲಿ ಎಂತ ಪ್ರೊಸೀಜರ್ ಪಂಚಾಯತಿಯಲ್ಲಿ ಹೇಳಿದ್ರು ಅದು ನಮಗೆ ಬರೋದಿಲ್ಲ, ಅದು ಕಂದಾಯ ಇಲಾಖೆಗೆ ಬರೋದು ಅಂತ. ಕಂದಾಯ ಇಲಾಖೆ ಅವ್ರದ್ದು ಯಾರು ಆಗಬೇಕಾದ್ರೆ ನಾವು ವಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೇವೆ. ವಿ ಅವರು ಬಂದು ನಾವು ಕ್ರಮ ತಗೊಳ್ತೇನೆ ಅಂತ ಹೇಳಿದ್ರು. ಇಷ್ಟಕ್ಕೆ ಏನು ಕ್ರಮ ತಗೊಳ್ಳಿಲ್ಲ. ಈಗ ನಿಮಗೆ ಅದಕ್ಕೆ ಕ್ರಮ ಆಗಬೇಕು ಅನ್ನೋ ಕಾರಣ ಕೂತಿದೆ. ಹೌದು, ಖಂಡಿತ ಅದಕ್ಕೆ ಏನಾದರೂ ಒಂದು ಸೂಕ್ತ ಪರಿಹಾರ ಆಗಬೇಕು. ಓಕೆ, ಉಳಿದಂತಹ ಯುವಕರಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ಬೇಕು. ನಮಸ್ತೆ. ಹಾಂ ನಮಸ್ತೆ. ಏನು ಹೆಸರು? ಅಂಕಿತ್ ಅಂತೇಳಿ. ಅಂಕಿತ್. ಓಕೆ, ಏನು ಹೇಳ್ತೀರಿ, ಯಾರಿಗೆಲ್ಲ ಏಟಾಗಿದೆ? ಅದರಲ್ಲಿ ಮೊನ್ನೆ 2 ಜನಕ್ಕೆ ಏಟಾಗಿದೆ, 2-3 ಜನಕ್ಕೆ. ಅದೇ ಇವತ್ತು ನಾವು ಬೆಳಿಗ್ಗೆ ನೋಡಿದ್ದೇವೆ ಇಲ್ಲಿ ವಾಸ್ತವ ಇದೆ, ಹಾಗೇನೇ ಇದೆ. ಎಲ್ಲ ಮಣ್ಣು ಹಾಕಿ ಶಾಲೆ ಮಕ್ಕಳಿಗೆ ಕೂಡ ಹೋಗ್ಲಿಕ್ಕೆ ಆಗಲ್ಲ. ಒಮ್ಮೆ ಸ್ಕೂಲ್ ಬಸ್ ಹೋಗ್ಬೇಕಾದ್ರೆ ಮನೆಗೆ ವಾಪಸ್ ಬಂದು ಕೈಕಾಲು ತೊಳ್ಕೊಂಡು ಹೋಗ್ಬೇಕು ಹೇಗೇನು, ಹಾಗೆಲ್ಲ ತೊಂದರೆ ಇದೆ. ನೋಡಿದ್ದೇವೆ ನಾವು. ಹಾಂ, ನೀವೇನು ಹೇಳ್ತೀರಿ? ಅದೇ ಅವರು ಹೇಳಿದ್ರಲ್ಲ, ಮಾರ್ಗಕ್ಕೆಲ್ಲ ಮಣ್ಣು ಎಲ್ಲ ಬಿದ್ದಿದೆ, ಜನ ಓಡಾಡಲಿಕ್ಕೆ ತುಂಬ ಕಷ್ಟ, ಮಕ್ಕಳಿಗೆಲ್ಲ. ಅದಕ್ಕೊಂದು ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತ ನಮ್ಮದು ಒಂದು ಒತ್ತಾಯ. ಏನದು ಸರ್, ಏನು ತೋರಿಸ್ತಾ ಇದ್ದೀರಿ? ತೋರಿಸಿ. ಇಲ್ಲಿ ಅವರೊಬ್ರದ್ದು ಕಾಲೆಟ್ಟೆಲ್ಲ ಕಟ್ಟಾದದ್ದು ನೋಡಿ. ಇದು ನಮ್ಮ ಪಂಚಮುಖಿ ಬಾಲಕೃಷ್ಣರ ರೈಟ್ರಿದ್ದು. ರಾತ್ರಿ 11 ಗಂಟೆಗೆ ಬಿದ್ದದ್ದು ಇವರು, ಮಳೆ ಬಂದು ನೋಡಿ ಫುಲ್ಲು. ಮತ್ತೊಬ್ಬರು ಇಲ್ಲಿ ಕುಂಭಶ್ರೀ ಶಾಲೆಯಲ್ಲಿದ್ದಾರೆ, ಅವರ ಗಂಡಂದು ತಲೆಗೆ ಪೆಟ್ಟಾಗಿ ಫುಲ್ಲು ಡ್ಯಾಮೇಜ್ ಆಗಿತ್ತು. ಮತ್ತೊಬ್ಬರು ಬಳಿಂಜದವರು ಬೈಕಲ್ಲಿ ಬಿದ್ದು ತುಂಬ ಏಟಾಗಿದೆ, ಕಾಲೆಲ್ಲ ಕಟ್ಟಾಗಿದೆ. ಈ ಕುರಿತು ಅಧಿಕಾರಿ ವರ್ಗ ಏನು ಹೇಳುತ್ತೆ, ಗ್ರಾಮ ಪಂಚಾಯತ್ನವರು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನು ಹೇಳ್ತಾರೆ ಕೇಳುವ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸರ್, ನಿಮ್ಮ ಫುಲ್ ಹೆಸರು? ಪ್ರಶಾಂತ್ ಸುವರ್ಣ, ಪಡಂಗಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಈಗ ಇಲ್ಲಿ ಸಂತೋಷ್ ಮತ್ತು ಅವರ ತಂಡ ಹೀಗೊಂದು ನ್ಯಾಯಕ್ಕಾಗಿ ಹೋರಾಟ ಅಂತ ಕೇಳ್ತಾ ಇದೆ, ನೀವೇನ್ ಹೇಳ್ತೀರಿ? ಯಾಕೆ ನ್ಯಾಯ, ಏನು ವಿಷಯ, ಏನು ಅದನ್ನು ಅವ್ರು ಹೇಳಿ. ಯಾವುದಕ್ಕೋಸ್ಕರ ಅವರಿಗೆ ಅದು ಅನ್ಯಾಯವಾಗಿದೆ, ಯಾವುದಕ್ಕೆ ನ್ಯಾಯ ಸಿಗಬೇಕು ಅದನ್ನು ಅವ್ರು ಸ್ಪಷ್ಟವಾಗಿ ತಿಳಿಸಿ. ಓಕೆ, ಈ ಪೆರಣಮಂಜ ರಸ್ತೆಯಲ್ಲಿ ಮಣ್ಣು ಹಾಕಿರುವಂತದ್ದು ಕಿರಣ್ ಅನ್ನುವಂತ ವ್ಯಕ್ತಿ, ಆ ವ್ಯಕ್ತಿಯನ್ನ ಏನಾದ್ರು ಸಂಪರ್ಕ ಮಾಡಿದ್ರಾ? ನಿಮಗೇನಾದ್ರೂ ಅಂತ ದೂರುಗಳು ಬಂದಿತ್ತ ಹಿಂದೆ? ದೂರು ಇವತ್ತು ಬೆಳಿಗ್ಗೆ ಬಂದಿತ್ತು. ನಾನು ಮತ್ತು ಮಾಜಿ ಅಧ್ಯಕ್ಷರು, PDO, ಕಾರ್ಯದರ್ಶಿ ಹಾಗೂ ಇನ್ನೊಬ್ಬರು ಅಹಮದ್ ಬಾಬಾ ಸದಸ್ಯರು ನಾವು ಭೇಟಿ ನೀಡಿದ್ದೇವೆ ಅಲ್ಲಿಗೆ, ಆ ಸ್ಥಳಕ್ಕೆ. ಅಲ್ಲಿ ಆಕಸ್ಮಿಕವಾಗಿ ನಿನ್ನೆ ಸುರಿದಂತಹ ಮಳೆಗೆ ಮೇಲಿಂದ ಅವರು ಏನೋ ಕೃಷಿಗೆ ಅಂತ ಕೆಲಸ ಮಾಡ್ತಾ ಇದ್ದರು, ಕಿರಣ್ ಅಂತ. ಅದು ನಿನ್ನೆ ಮಳೆ ಬಂದ ಸಂದರ್ಭದಲ್ಲಿ ಮಣ್ಣು ಕೊಚ್ಚಿಕೊಂಡು ರಸ್ತೆ ಮೇಲೆ ಬಿದ್ದಿರ್ತದೆ. ಅದನ್ನು ನಾವು ಹೋಗಿ ಅದನ್ನು ಮಣ್ಣು ತೆರವು ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಯಾರು ಸಂತೋಷ್ ಅಲ್ಲಂದೋಗಿ ಅವ್ರು ಏನ್ ಹೇಳಿದ್ರೆ ಅಂದ್ರೆ, ನೀವು ಇದನ್ನು ತೆಗಿಸುದು ಬೇಡ, ನಾನೇ ತೆಗಿಸ್ತೇನೆ. ಇದಕ್ಕಿಂತ ಮುಂಚೆ ನಾನು ಕಿರಣ್ ಅವರಿಗೆ ಫೋನ್ ಮಾಡಿದಾಗ ಅದು 2 ದಿವಸ ಬಿಟ್ಟು ನಾವು ತೆಗಿತೇವೆ ಅಂತ ಹೇಳಿದಾಗ ಅವ್ರಿಗೆ ಏನೋ ಅಲ್ಲಿ ಘರ್ಷಣೆ ಆಗಿದೆ ಅಂತೆ. ಅದು ನಮಗೆ ಗೊತ್ತಿರ್ಲಿಲ್ಲ. ನಾವು ಸ್ಥಳಕ್ಕೆ ಭೇಟಿ ಮಾಡುವಾಗ ಅಲ್ಲಿ ಇಟಾಚಿ ಇತ್ತು, ಯಾರು ಕಿರಣ್ ಅವರು ಕೆಲಸ ಮಾಡುವಾಗ ಅವರ ಇಟಾಚಿಯಿಂದ ನಾವು ಮಣ್ಣನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅದನ್ನು ತಡೆದಿದ್ದದು ಇವರು ಸಂತೋಷ್ ಅಲ್ಲಂದೋಡಿ. ಅದಕ್ಕೆ ಅವರು ಹೇಳಿದ್ದು ಏನಂದ್ರೆ, ಇದು ಜಾಗ ಅವ್ರದ್ದು ಗವರ್ಮೆಂಟ್ ಜಾಗ, ಅದರಲ್ಲಿ ಅವರು ಕೃಷಿ ಮಾಡ್ತಾ ಇದ್ದಾರೆ, ಅದು ಒಂದೇ ನೀವು ಆ ಜಾಗವನ್ನು ಪರಿಶೀಲನೆ ಮಾಡ್ಬೇಕಂತ ಹೇಳಿದರು. ಅದಕ್ಕೆ ನಾವು ಎಂತ ಹೇಳಿದ್ರೆ, ಅದು ನಮ್ಮ ಇಲಾಖೆ ಬರುದಲ್ಲ, ಪಂಚಾಯತ್ ರಾಜ್ ಇಲಾಖೆ ಬರುದಿಲ್ಲ, ಅದು ಕಂದಾಯ ಇಲಾಖೆ ಬರುದು. ಅದನ್ನು ಅವರಿಗೆ ನಾವು ಸ್ಪಷ್ಟೀಕರಿಸ್ತೇವೆ. ಅಲ್ಲಿಂದ ನಾವು ಅದೇ ಜಾಗದಿಂದ ಸ್ಪಾಟ್ ತಹಸೀಲ್ದಾರ್ಗೆ ಮತ್ತು VAಗೆ ಮನೆಗಾರಿಗೆ ಫೋನ್ ಮಾಡಿ ತಕ್ಷಣ ಅಲ್ಲಿಗೆ ಬರುವ ಹಾಗೆ ನಾವು ಅವರಿಗೆ ತಿಳಿಸಿದ್ದೇವೆ. ಆದ್ರೆ ನಾವು ಪಂಚಾಯತ್ ಅವರು ಹೋಗುವಾಗ ನಮಗೆ ಯಾವುದೇ ಕೂಡ ಅವರು ರೆಸ್ಪಾನ್ಸಿಬಿಲಿಟಿ ಕೊಡ್ಲಿಲ್ಲ, ಮರ್ಯಾದೆ ಕೊಡದೆ. ಅಲ್ಲಿಯ ಯಾರು ಸಂತೋಷ್ ಅಲ್ಲಂದೋಡಿ. ಯಾಕೆಂದ್ರೆ ಅದು ಗ್ರಾಮಸ್ಥರಿಗೆ ಅನ್ಯಾಯ ಆಗಬಾರದು. ಯಾಕಂದ್ರೆ ಅದು ಪಂಚಾಯತಿಯ ರಸ್ತೆಗೆ ಯಾವ್ದಾದ್ರು ಒಂದು ಅಡೆತಡೆ ಬಂದರೆ ಅದನ್ನು ನಾವು ತಕ್ಷಣ ಅದನ್ನು ನಿವಾರಣೆ ನಾವು ಮಾಡ್ತೇವೆ. ಯಾಕಂದ್ರೆ ಗ್ರಾಮಸ್ಥರಿಗೆ ಹೋಗು ಬರುವ ರಸ್ತೆಗೆ ಯಾವುದು ಕೂಡ ತಡೆ ಆಗಬಾರ್ದಂತ ನಾವು ತಕ್ಷಣ ಭೇಟಿ ನೀಡಿದ್ದು ಹೌದು. ಹಾಗೆ ಅದೇ ಅಲ್ಲಿ ನಾವು ಎಲ್ಲ ವಿಷಯವನ್ನು ತಿಳಿಸಿದ ನಂತರ ನಾವು ಅಲ್ಲಿಂದ ಬಂದದ್ದು. ಅದು ಏನೇ ಇದ್ರೂ ಕೂಡ ಅದು ಕಂದಾಯ ಇಲಾಖೆ ಬರಬೇಕು, ತಹಸೀಲ್ದಾರ್ ಮತ್ತು ಅವರು ಅದನ್ನು ಪರಿಶೀಲನೆ ಮಾಡ್ಬೇಕು ಆ ಜಾಗವನ್ನು. ಹಾಗೆ. ಓಕೆ, ಈಗ ಎಂತ ಮಾಡ್ಬೋದು? ಅವರಿಗೆ ಇಲ್ಲಿ ನ್ಯಾಯಕ್ಕಾಗಿ ಹೋರಾಟ ಅಂತ ಕೂತಿದ್ದಾರೆ. ಹೌದು, ಅವರು ಏನಂದ್ರೆ ಅವರು ಇವರಿಗೆ ಹೇಳ್ತಾರೆ ಅಂದ್ರೆ VA ಅವರು 2 ದಿವಸದ ಒಂದು
ಕಾಲಾವಕಾಶವನ್ನು ಕೊಟ್ಟಿದ್ದಾರಂತೆ, ಅದಕ್ಕೆ ನಾವು ಸರಿಪಡಿಸ್ತೇವೆ ಅಂತ ಅವ್ರು ಹೇಳಿದ್ದಾರಂತೆ. ಹಾಗೆ. ಓಕೆ, ಈಗ ಇವರು ಒಂದು ನಿಗದಿತ ಸಮಯದೊಳಗೆ ಪರಿಹಾರ ಬೇಕು, ಇಲ್ಲದಿದ್ರೆ ಅಹೋರಾತ್ರಿ ಧರಣಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರು ತಹಸೀಲ್ದಾರ್ ಅವರು ಏನಂತ ಉತ್ತರ ಕೊಡ್ಬೇಕು. ಯಾಕಂದ್ರೆ ಅವರು ಅದನ್ನು ಜಾಗವನ್ನು ಪರಿಶೀಲನೆ ಮಾಡಬೇಕು. ಅವರು ಏನು ಅದಕ್ಕೆ ಅವರಿಗೆ ಏನು ಕಷ್ಟ ಆಗಿದೆ, ಅಥವಾ ಅದು ಜಾಗ ಅವರದೇ ಅಥವಾ ಅದು ಸರ್ಕಾರ ಜಾಗವಾ, ಅದು ಅವರು ಪರಿಶೀಲನೆ ಮಾಡಿದ ನಂತರ ಅದಕ್ಕೊಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬಹುದು. ಎಷ್ಟು ದಿನ ಬೇಕಾಗ್ಬೋದು? ಅದು ಅವರು ಏನೋ ತಿಳಿಸಿದ್ದಾರೆ ಅಂತ, ಅದು ಎಷ್ಟಂತ ನನ್ನ ಗಮನಕ್ಕೆ ಬಂದಿಲ್ಲ ಇಷ್ಟರವರೆಗೆ. ಅದು ಎಷ್ಟು ದಿವಸದ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಈಗ ನೀವು ಏನು ಮಾಡ್ಬೋದು ಈ ವಿಷಯದಲ್ಲಿ? ಹೌದು, ಯಾಕಂದ್ರೆ ನಾವು ಅಲ್ಲಿ ಹೋಗಿ ನಮ್ದು ಏನು ಪಂಚಾಯತಿಂದ ಯಾವ್ದು ಕ್ರಮ ಉಂಟು ಅದು ನಾವು ಅಲ್ಲಿ ಆಗ ಕೈಗೊಂಡಿದ್ದೇವೆ. ಅದು ಅದಕ್ಕಿಂತ ಮೀರಿ ಹೋದದ್ದು ಅದು ಕಂದಾಯ ಇಲಾಖೆ ಬರುದು ಅಷ್ಟೇ ಸರ್. ಯಾಕಂದ್ರೆ ನಾವು ಯಾವುದೇ ನಮ್ಮ ಗರಡಾಡಿ ಪಡಂಗಡಿ ಪಂಚಾಯತಿಗೆ 2 ಗ್ರಾಮಗಳು ಸೀಮಿತವಾದ, ಪಡಂಗಡಿ ಮತ್ತು ಗರಡಿಗೆ. ಯಾವುದೇ ಒಂದು ಗ್ರಾಮಸ್ಥರಿಗೆ ತೊಂದರೆ ಆದ್ರೆ ಅದನ್ನು ನಾವು ತಕ್ಷಣ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಯಾವುದು ಕ್ರಮವನ್ನು ಕೈಗೊಳ್ಳುತ್ತೇವೆ ನಾವು. ಆದ್ರೆ ಇದು ನಮ್ಮ ಪಂಚಾಯತ್ ರಾಜ್ಯಕ್ಕೆ ಬರುವುದಿಲ್ಲ, ಇದು ಕಂದಾಯ ಇಲಾಖೆ ಬರುವಂತ ವಿಷಯ. ಓಕೆ, ಹೌದು ಸರ್. ಸರಿ ಸರ್, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ ಸರ್, ಓಕೆ. ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರುವಂತಹ ಯುವಕರು, ಅವರಿಗೆ ಸೂಕ್ತವಂತ ನ್ಯಾಯ ಸಿಗಬೇಕು ಅನ್ನುವಂತಹ ಒತ್ತಾಯದಲ್ಲಿ ಅವರಿದ್ದಾರೆ. ಜೊತೆಗೆ ನಾವು ನ್ಯಾಯ ಸಿಗದೆ ಇಲ್ಲಿಂದ ಹೋಗೋದಿಲ್ಲ ಅಂತಿದ್ದೀರಾ? ನಮಗೆ ನ್ಯಾಯ ಸಿಗದೆ ನಾವು ಇಲ್ಲಿಂದ ಹೋಗೋದಿಲ್ಲ. ರಾತ್ರಿ ನ್ಯಾಯ ಅಂದರೆ ಹೇಗೆ? ಭರವಸೆಯ ಮಾತು ಅಥವಾ ನಿಗದಿತ ಇಷ್ಟು ದಿನದೊಳಗೆ ಇಷ್ಟು ಗಂಟೆಯೊಳಗೆ ಈ ರೀತಿಯ ಮಾತಾ? ಇಲ್ಲ, ಇಷ್ಟು ಗಂಟೆಯೊಳಗೆ ಅಂತ ನಮಗೆ ನ್ಯಾಯ ಸಿಗಬೇಕು. ಆಮೇಲೆ ಇದು ಮಾಡಿ ಏನು ಯಾವ ಇಲಾಖೆಗೆ ಬರ್ತಾರೆ ಆ ಇಲಾಖೆಯವರು ಬಂದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕು. ಏನು ಇಲಾಖೆಯವರೇ, ನಾವು ಅವರ ಮಾತು ಕೊಟ್ಟರೆ ಆಗೋದಿಲ್ಲ. ಇಲ್ಲದಲ್ಲಿ ಅವರ ಹತ್ರ ನಾವು ಧರಣಿ ಮಾಡ್ತೇವೆ. ಇದು ಯುವಕರ ಮಾತು. ನಮಗೆ ಕೂಡಲೇ ನ್ಯಾಯ ಎಷ್ಟು ಬೇಗ ಕೊಡಿಸ್ತೀರಿ, ಯಾವ ಸಮಯದಲ್ಲಿ ಕೊಡಿಸ್ತೀರಿ ಅನ್ನುವಂತಹದ್ದನ್ನು ನೇರವಾಗಿ ಹೇಳಬೇಕು. ಇಲ್ಲದೇ ಇದ್ದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಅನ್ನುವಂತಹದ್ದನ್ನು ಯುವಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣ ಕುತೂಹಲ ಕೇಳಿಸಿದೆ. ಇದಕ್ಕೆ ಗ್ರಾಮ ಪಂಚಾಯತ್ ಹೇಗೆ ಸ್ಪಂದಿಸುತ್ತೆ, ಅಧಿಕಾರಿ ವರ್ಗ ಹೇಗೆ ಸ್ಪಂದಿಸುತ್ತೆ, ಜೊತೆಗೆ ಇದಕ್ಕೆ ಆ ಪಾರ್ಟಿ ಕಿರಣ್ ಅನ್ನೋರು ಏನು ಹೇಳ್ತಾರೆ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರತಿಭಟನಾಕಾರರ ಮಾತನ್ನು ಕೇಳಿದ್ರಿ. ಇದೀಗ ನಾವು ಸ್ಪಾಟಿಗೆ ಬಂದೇವೆ. ಪೆರಣಮಂಜ ಬಳಂಜ ರಸ್ತೆ, ಈ ರಸ್ತೆ ನೋಡಿ, ಇಲ್ಲಿಂದ ಮಳೆಯ ಕಾರಣದಿಂದಾಗಿ ಸಂಪೂರ್ಣವಾಗಿ ಮಣ್ಣು ಅಲ್ಲಿಂದ ಕುಸಿದು ನೇರವಾಗಿ ಇಲ್ಲಿಗೆ ಬಂದಿದೆ. ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಈಗ ಸ್ವಲ್ಪ ಮಳೆ ಬಿಟ್ಟ ಕಾರಣ ಬಹಳ ನೀಟಾಗಿ ಕಾಣ್ತಾ ಇದೆ, ಸ್ವಲ್ಪ ಮಟ್ಟಿಗೇನು ಇದಾಗಿ. ಆದರೆ ಇಲ್ಲಿ ಪಯಣ ಮಾಡೋದು ಕಷ್ಟದ ಕೆಲಸ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ, ಯಾಕಂದರೆ ಬಹಳ ಕಷ್ಟ ಆಗಬಹುದು ಅನ್ನುವಂಥದ್ದು. ಇದು ಸಂಪೂರ್ಣವಾಗಿ ಮಣ್ಣು ರಸ್ತೆಗೆ ಬಂದಿರುವಂತಹದ್ದು. ಇಲ್ಲೊಂದು ಮೋರಿ ಇದೆ, ಮೋರಿಯು ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಇದು ನೋಡಿ, ನಾವು ಇಳಿದು ತೋರಿಸ್ತೇವೆ. ಇದು ಮೋರಿ, ಇದು ನೋಡಿ, ಅದರ ಮೇಲೆ ಮುಚ್ಚಿರುವಂತಹ ಒಂದು ಇದು ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಇದು ಮೋರಿಯ ಅಡಿಭಾಗ. ಈ ಅಡಿಭಾಗವನ್ನು ನಾವು ನಿಮಗೆ ತೋರಿಸ್ತಿದ್ದೇವೆ, ಸಂಪೂರ್ಣ ಮುಚ್ಚಿ ಹೋಗಿದೆ. ಅದರ ಜೊತೆಗೆ ಆ ಜಾಗದಲ್ಲಿರುವಂತಹ ಒಂದಷ್ಟು ಮರ ಎಲ್ಲವನ್ನು ಕೂಡ ಇಲ್ಲಿ ಅದರ ಕಸವನ್ನು ಕೂಡ ಇಲ್ಲೇ ಹಾಕಲಾಗಿದೆ. ಇದು ಬಹಳಷ್ಟು ತೊಂದರೆಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಸ್ಥಳೀಯರ ಆರೋಪದ ಬಗ್ಗೆ ಇಲ್ಲಿ ತಹಶೀಲ್ದಾರ್ ತಂದಿರುವಂತಹ ನೋಟಿಸ್ ಕೂಡ ಇದೆ, ಅದರ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಜೊತೆಗೆ ಸ್ಥಳೀಯರು ಕೂಡ ಮಾತನಾಡ್ತಾರೆ. ಕಿರಣ್ ಅನ್ನೋರನ್ನು ಕೂಡ ಮಾತನಾಡಿಸ್ತೇವೆ. ಮೇಡಮ್, ಏನಾಗ್ತಾ ಇತ್ತು ಇಲ್ಲಿ? ಸರ್, ಇದು 2 ದಿವಸಕ್ಕಿಂತ ಮೊದಲು ಹೇಳಿದೆ ಅವರಿಗೆ ಮಳೆ ಬರೋ ಸಾಧ್ಯತೆ ಉಂಟು, ನೀವು ಅದನ್ನು ಕ್ಲೀನ್ ಮಣ್ಣೆಲ್ಲ ಇಲ್ಲಿ ಹಾಕಿದ್ರು ಕಣಿಗೆ, ಅದು ಕ್ಲೀನ್ ಮಾಡಿ ಅಂತ ಹೇಳಿದ್ರು. ಅವರು ಅದಕ್ಕೆ ಕ್ಯಾರೆ ಮಾಡಲಿಲ್ಲ. ಇವತ್ತು ಬೆಳಿಗ್ಗೆ ಸಹ ಹೇಳಿದರು ಫೋನ್ ಮಾಡಿ, ಅದೊಂದು ತೆಗೀರಿ, ಕ್ಲೀನ್ ಮಾಡಿ ಅಂತ. ಅವರು ಇಲ್ಲ, ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮದು ಕೆಲಸ ಎಲ್ಲ ಆಗಬೇಕು, ಆದಮೇಲೆ ಮಾಡೋದು ಅಂತ ಹೇಳಿದರು. ನಿಮ್ಮ ಹೆಸರು ಎಂತ? ನನ್ನ ಹೆಸರು ಜಯಶ್ರೀ ಶೆಟ್ಟಿ. ಓಕೆ, ಜಯಶ್ರೀ ಅವರ ಮಾತು. ಇದೀಗ ಇಲ್ಲಿ ಗ್ರಾಮ ಕರಣಿಕರು, ಗ್ರಾಮ ಸಹಾಯಕರು. ನಿಮ್ಮ ಹೆಸರು? ನಮ್ಮ ಹೆಸರು ಗ್ರಾಮ ಸಹಾಯಕ ಪಡಂಗಡಿ ಹರೀಶ್ ಹೆಗ್ಡೆ ಅಂತ ಹೇಳಿ. ಈಗ ನಾವು ಗ್ರಾಮ ಸಹಾಯಕರು ಮತ್ತು ಗ್ರಾಮ ಕರಣಿಕರು ಬೆಳಗ್ಗೆ ಈ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು
ಈ ಇದನ್ನು ಸ್ಥಳ ಪರಿಶೀಲನೆ ಮಾಡಿದೆವು. ಮಾಡಿ ಈಗ ಗ್ರಾಮ ಕರ್ಣಿಕರು ತಾಲೂಕು ಆಫೀಸಿಂದ ತಹಶೀಲ್ದಾರರ ಮುಖಾಂತರ ವರದಿಯನ್ನು ನೀಡಿದ್ದಾರೆ. ಏನಿದೆ ವರದಿಯಲ್ಲಿ ಕಿರಣ್ ಕುಮಾರು ಈ ಇದು ಜಾಗ ಸರ್ಕಾರಿ ಪಡಂಗಡಿ ಗ್ರಾಮದ ಸರ್ವೆ ನಂಬರ್ 118ರಲ್ಲಿ ಒಂದು ಸರ್ಕಾರಿ ಭೂಮಿಯನ್ನು JCB ಮುಖಾಂತರ ತಟ್ಟು ಮಾಡಿದ್ದಾರೆ. ಅದರ ಮಣ್ಣೆಲ್ಲ ಈ ಪಂಚಾಯತ್ ರಸ್ತೆಗೆ ಮಳೆಗಾಲದಲ್ಲಿ ಕೊಚ್ಚಿ ಇದು ರಸ್ತೆಗೆ ಬಂದಿದೆ. ಶಾಲಾ ಮಕ್ಕಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತಾ ಉಂಟು. ಅದರ ಬಗ್ಗೆ ಈಗ ನಾವು ತೆರವು ಮಾಡಲಿಕ್ಕೆ ಕಿರಣ್ ಕುಮಾರ್ ಬಿನ್ ನೇಮಿರಾಜ್ ಪೋಣೆ ಅವರಿಗೆ ತೆಗಿಲಿಕ್ಕೆ ಹೇಳಿದ್ದೇವೆ. ಅವರು ಹೇಳಿಕೆ ಕೊಟ್ಟಿದ್ದಾರೆ, 1-2 ದಿವಸದಲ್ಲಿ ನಾನು ತೆಗಿತೇನೆ ಅಂತ ಹೇಳಿ. ಮತ್ತು ಈಗಾಗಲೇ ತಹಶೀಲ್ದಾರ್ ನೋಟಿಸನ್ನು ಕೂಡ ಕಿರಣ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. 7 ದಿನದ ಒಳಗೆ ಇದಕ್ಕೆ ಉತ್ತರ ಕಿರಣ್ ಕುಮಾರ್ ಅವರು ನೀಡಬೇಕಂತೇಳಿ ಈ ನೋಟಿಸ್ ಪ್ರತಿ ಇಲ್ಲಿದೆ. ಇದು ತಾಲೂಕು ತಹಶೀಲ್ದಾರ್ ಪಡಂಗಡಿ ಗ್ರಾಮದ ಸರ್ವೆ ನಂಬರ್ 118/1ರಲ್ಲಿ 3 ಎಕರೆ ಸರ್ಕಾರಿ ಜಮೀನನ್ನು ಕಿರಣ್ ಬಿನ್ಕೊಮ್ ನೇಮಿರಾಜ್ ಪೋಂಡ್ರವರು ಅನಧಿಕೃತವಾಗಿ ಒತ್ತುವರಿ ಮಾಡಲು ಪ್ರಯತ್ನಿಸುತ್ತಿರುವುದಾಗಿದೆ ಅಂತ ಹೇಳಿ ಇದರಲ್ಲಿ ಇದೆ. ಈ ರೀತಿಯಾಗಿ ಸರ್ಕಾರಿ ಸ್ಥಳವನ್ನು ಅನಧಿಕೃತವಾಗಿ ಆಕ್ರಮಣ ಮಾಡುವುದು, ಅಕ್ರಮ ಸ್ವಾಧೀನ ಹೊಂದುವುದು, ಆ ಸ್ಥಳದಲ್ಲಿದ್ದ ಮರಗಳನ್ನು ಕಡಿಯುವುದು, ಸದ್ರಿ ಸ್ಥಳದ ಭೌಗೋಳಿಕ ಸ್ವರೂಪವನ್ನು ಬದಲಿಸುವುದು ಕಾನೂನು ಬಾಹಿರವಾಗಿದೆ. ಸದ್ರಿ ಉಲ್ಲೇಖದ ಮಾನ್ಯ ತಹಶೀಲ್ದಾರರ ನಿರ್ದೇಶನದಂತೆ ಸದ್ರಿ ಪಡಂಗಡಿ ಗ್ರಾಮದ 118/1ರಲ್ಲಿ 3 ಎಕರೆ ಸರ್ಕಾರಿ ಸ್ಥಳವನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವುದನ್ನು ಈ ನೋಟಿಸ್ ತಲುಪಿದ 7 ದಿನಗಳ ಒಳಗಾಗಿ ಸ್ವಯಂ ಪ್ರೇರಿತವಾಗಿ ಒತ್ತುವರಿಯನ್ನು ಕೈಬಿಟ್ಟು ಜಮೀನಿನ ಪೂರ್ವಸ್ಥಿತಿ ನಿರ್ವಹಿಸುವಂತೆ ಸೂಚಿಸಿದೆ. ತಪ್ಪಿದಲ್ಲಿ ಭೂಕಂದಾಯ ಕಾಯ್ದೆ 1964 ಅಧಿನಿಯಮ 39, 94 ಬ್ರಾಕೆಟಲ್ಲಿ 34 ಮತ್ತು 104 ಅನ್ವಯ ದಿ ಕರ್ನಾಟಕ ಪಬ್ಲಿಕ್ ಪ್ರಿಮೈಸಿಸ್ ಎವಿಕ್ಷನ್ ಆಫ್ ಅನ್ಆಥರೈಸ್ಡ್ ಆಕ್ಯುಪೆಂಟ್ಸ್ ಆಕ್ಟ್ 1974 ಕಲಂ 3 ಮತ್ತು 4 ಅಡಿ ನಿಯಮಾನುಸಾರ ಒತ್ತುವರಿ ತೆರವು ಜರುಗಿಸಿ ತಗುಲುವ ವೆಚ್ಚವನ್ನು ಭೂಕಂದಾಯ ಬಾಕಿಯಂತೆ ನಿಮ್ಮಿಂದ ವಸೂಲಿ ಮಾಡಲಾಗುವುದು ಅಂತ ಹೇಳಿ ಒಂದು ನೋಟಿಸನ್ನು ಜಾರಿಗೊಳಿಸಿದ್ದಾರೆ. ನೋಟಿಸ್ ಸಿಕ್ಕಿದೆಯಾ? ಇದಕ್ಕೆ ಕಿರಣ್ ಅವರು ಏನು ಹೇಳ್ತಾರೆ ಅಂದರೆ, ನಾನು ಕೃಷಿ ಉದ್ದೇಶಕ್ಕೋಸ್ಕರ ಮಾಡಿದ್ದು ಸರ್. ಮೊದಲಿಂದ ಇಲ್ಲಿ ಕಾಡಿತ್ತು, ನಮ್ಮ ಕೃಷಿಗೆಲ್ಲ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ಈ ಹಂದಿಗಳು ಅದು ಎಲ್ಲ ಬಂದು, ಹಾಗಾಗಿ ಸ್ವಲ್ಪ ಮಂಗಗಳು ಎಲ್ಲ ನಿಮಗೆ ಗೊತ್ತುಂಟು ವಿಷಯ ನಮ್ಮದು. ನಿಮ್ಮದೇ ಜಾಗವ? ನೀವು ಜಾಗ ಮಾರಾಟ ಮಾಡಿದ್ದೀರಾ? ಇಲ್ಲ, ಮಾರಾಟ ಮಾಡಲಿಲ್ಲ, ನನ್ನದೇ ಜಾಗ. ನನ್ನದೇ ಜಾಗ. ಕೆಲಸ ಮಾಡಲಿಕ್ಕೆ ಮಾತ್ರ ಅವರನ್ನು ಬಿಟ್ಟದ್ದು ಅಷ್ಟೇ. ನೀವು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದೀರಿ ಅಂತ ಮಾಡಿದ್ದೀರೋ ಇಲ್ವೋ? ಇಲ್ಲ ಸರ್, ನನ್ನ ಲೆಕ್ಕದಲ್ಲಿ ಇಲ್ಲ. ಅಂದರೆ ವರ್ಗದ ಕುಮ್ಕಿ ನಮಗೆ ಒಂದು ಇದಿದೆ, ಅದು ವಿತ್ ಪರ್ಮಿಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಡು ಇದು ಮಾಡಿದ್ದು ಸರ್. ಹೌದು. ಈಗ ರಸ್ತೆಗೆ ಎಷ್ಟು ತೊಂದರೆ ಆಗಿದೆ, ತುಂಬಾ ಜನ ನಿಮ್ಮ ಹತ್ರ ವಿನಂತಿಸಿಕೊಂಡ್ರಿ. ಆದರೆ ನೀವು ನನ್ನ ಹತ್ರ ನಿಜವಾಗ್ಲೂ ಹೇಳ್ತೇನೆ, ನನ್ನ ಹತ್ರ ಯಾರು ವಿನಂತಿ ಮಾಡಲಿಲ್ಲ. ನನಗೆ ವಿಷಯವೇ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ವಿಷಯ ಗೊತ್ತಿಲ್ಲ. ನೀವು ವಿನಂತಿ ಮಾಡಿದ್ದಕ್ಕೆ ತೆಗೆಯುವುದಿಲ್ಲ ಅಂತ ಹೇಳಿದ್ರಿ ಅಂತ ಆರೋಪಗಳಿದೆ. ಅದು ಇನ್ನೊಬ್ಬರು, ನಾನು ಅವನಿಗೆ ಇದು ಕೆಲಸ ಮಾಡಲಿಕ್ಕೆ ಕೊಟ್ಟದ್ದು, ಅವನಿಗೆ ಫೋನ್ ಮಾಡಿದ್ರು, ಅವರವರು ದೋಸ್ತಿ, ಅವರವರು ಫೋನ್ ಮಾಡಿದ್ರು, ಅವರವರು ಇದು ಮಾಡಿದ್ರು, ನನಗೆ ಗೊತ್ತಿಲ್ಲ. ನೀವೀಗ ಇದನ್ನು ಸರಿಪಡಿಸಿ ಆದರೆ ಯಾರಾದರೂ ಬಿಡ್ತಾರ ಸರ್? ಊಟ ಮಾಡಿ ನಡ್ಕೊಂಡು ಹೋಗ್ಬೇಕಾಗ್ತದಲ್ಲ. ನಾವು ಊಟ ಮಾಡೋರಿ ಮನೆಗೆ. ಈಗ ಇದಕ್ಕೆ ಇದು ಈ ತರ ಆಗಿ ದಿನ ಎಷ್ಟಾಯ್ತು? ನಿನ್ನೆ 6 ಗಂಟೆಗೆ ಮಳೆ ಬಂದದ್ದಲ್ಲ, ಆಗ ಆದದ್ದು ಅಷ್ಟೇ. ನೀವು ನೋಡಿದ್ಯಾವಾಗ? ನಾನು ನೋಡಿದ್ದು ಇವತ್ತು ಬೆಳಿಗ್ಗೆ ಗಲಾಟೆ ಆಗುವ. ಇದನ್ನ ಈಗ ಸರಿಪಡಿಸ್ತೀರಾ ಹೇಗೆ? ಇದು ಖಂಡಿತ ನಾನು ಸರಿಪಡಿಸಿಕೊಡ್ತೇನೆ. ಯಾವಾಗ? 2 ದಿವಸದಲ್ಲಿ ಕಾಮಗಾರಿ ಚಾಲು ಆಗ್ತದೆ. ಆಚೆಯಿಂದ ಕಣಿ ಹಾಕ್ಬೇಕು ಅಂತ PDO ಹೇಳಿ ಹೋಗಿದ್ದಾರೆ. ಅವರ ಇನ್ಸ್ಟ್ರಕ್ಷನ್ ತರ ಮಾಡಿ ಕೊಡ್ತೇನೆ. ತಹಶೀಲ್ದಾರ್ದು ನೋಟಿಸಿಗೆ ಉತ್ತರ ನಾನು ಅಲ್ಲಿ ಹೋಗಿ ಕೊಡ್ತೇನೆ ಸರ್. ಅಲ್ಲಿ ಖಂಡಿತವಾಗಿ. ಇದು ಬಹಳ ವಿಶೇಷವಾಗಿ ಈ ಪ್ರಕರಣ ಯಾವ ರೀತಿಯಾಗಿ ಕೊನೆಗೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸಿದೆ. ಯಾಕೆಂತಂದ್ರೆ ಒಂದು ಕಡೆಯಿಂದ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡ್ತಿದ್ದಾರೆ, ಕೂಡಲೇ ಇದನ್ನು ಸರಿಪಡಿಸಬೇಕು ಮತ್ತು ಇದನ್ನು ಸರ್ಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ನವರು ಬಂದು ಸರಿಪಡಿಸುವುದು ಬೇಡ, ಅದು ನಮ್ಮ ಟ್ಯಾಕ್ಸ್ನ ಹಣ ಅಂತ ಹೇಳುವಂಥದ್ದನ್ನು ಇಲ್ಲಿಯ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಯಾರಿಂದ ತೊಂದರೆ ಆಗಿದೆ ಅವರೇ ಸರಿಪಡಿಸಿಕೊಡಬೇಕು ಅನ್ನುವಂಥ ಒತ್ತಾಯ ಕೂಡ ಅವ್ರದ್ದಾಗಿದೆ. ಅದರ ಜೊತೆಗೆ ಇಲ್ಲಿ ಭೂಮಿ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪಗಳು ಕೂಡ ಇದ್ದಾವೆ. ಅದರ ಜೊತೆಗೆ ತಹಶೀಲ್ದಾರ್ ಕೂಡ ಈ ಭೂಮಿ ಒತ್ತುವರಿ ಮಾಡಲು ಪ್ರಯತ್ನಿಸುತ್ತಿರುವುದಾಗಿದೆ ಅನ್ನುವಂತಹ ರೀತಿಯಲ್ಲಿ ಅನುಮಾನಾಸ್ಪದ ಅನ್ನುವಂಥ ರೀತಿಯಲ್ಲಿ ಒಂದು ನೋಟಿಸನ್ನು ಜಾರಿಗೊಳಿಸಿದರೆ ಇದಕ್ಕೂ ಕೂಡ ಸೂಕ್ತವಾದಂಥ ಉತ್ತರವನ್ನು ನೀಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಒಂದು ರಸ್ತೆಯ ಸಮಸ್ಯೆ ಯಾವಾಗ ಪರಿಹಾರವಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯಾದಂಥ ಟ್ವಿಸ್ಟನ್ನು ಪಡೆದುಕೊಳ್ಳುತ್ತೆ, ಯಾವ ಟರ್ನನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಆದರೆ ಈಗ ಸದ್ಯಕ್ಕೆ ಇಲ್ಲಿ ತಹಶೀಲ್ದಾರ್ ನೋಟಿಸನ್ನು ಜಾರಿಗೊಳಿಸಿದ್ದಾರೆ. ಪಂಚಾಯತ್ನವರು ಈಗಾಗಲೇ ಒಮ್ಮೆ ಬಂದು ನೋಡಿದ್ದೇವೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಜೊತೆಗೆ ಗ್ರಾಮ ಕರ್ಣಿಕರು ಇಲ್ಲಿ ಬಂದು ತಹಶೀಲ್ದಾರ್ ಕೊಟ್ಟಂಥ ನೋಟಿಸನ್ನು ಅವರಿಗೆ ಸರ್ವ್ ಮಾಡುವಂಥ ಕೆಲಸವನ್ನು ಕೂಡ
ಮಾಡಿ ಆಗಿದೆ, ಅವರಿಗೆ ಸರ್ವ್ ಮಾಡಿದ್ದಾರೆ, ಅವರಿಗೆ ಕೊಟ್ಟಾಗಿದೆ. ಅವರಿಗೆ ತಹಸೀಲ್ದಾರ್ ಕೊಟ್ಟಂಥ ನೋಟಿಸನ್ನು ಕಿರಣ್ ಅವರಿಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಗ್ರಾಮಸ್ಥರು ಮಾತ್ರ ಸಮಸ್ಯೆ ಇದೆ, ರಸ್ತೆ ಹಾಳಾಗಿದೆ, ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕೂಗನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಗೆ ಗ್ರಾಮಸ್ಥರಿಗೆ ಪರಿಹಾರ ಯಾವಾಗ ಅನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಈ ಪ್ರಶ್ನೆಗೆ ಉತ್ತರ ಕೂಡಲೇ ಸಿಗಬೇಕಿದೆ. ದಿವಾಕರ್ 𝐿 ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪಡಂಗಡಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.